2022ರ ಡಿಸೆಂಬರ್ 16ರಂದು ಭಾರತ್ ಜೋಡೋ ಯಾತ್ರೆಯ ವೇಳೆ ರಾಹುಲ್ ಗಾಂಧಿಯವರು ಭಾರತೀಯ ಸೇನೆಯನ್ನು ಅವಮಾನಿಸಿ ಮಾತನಾಡಿದ್ದಾರೆ ಎಂಬ ಪ್ರಕರಣದಲ್ಲಿ ಅವರಿಗೆ ನ್ಯಾಯಾಲಯ ಸಮನ್ಸ್ ನೀಡಿದೆ. ಮಾರ್ಚ್ 24ಕ್ಕೆ ವಿಚಾರಣೆ ಗೊತ್ತು ಮಾಡಿ ಲಕ್ನೋ ನ್ಯಾಯಾಲಯದ ನ್ಯಾಯಮೂರ್ತಿ ಅಲೋಕ್ ವರ್ಮಾ ಅವರು ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿರುವ ರಾಹುಲ್ ಗಾಂಧಿಯವರಿಗೆ ಸಮನ್ಸ್ ನೀಡಿದ್ದಾರೆ. ಆ ದಿನ ನೇರ ಹಾಜರಾಗುವಂತೆಯೂ ಹೇಳಿದ್ದಾರೆ. ಗಡಿ ರಸ್ತೆಗಳ ಸಂಘಟನೆಯ ಮಾಜಿ ನಿರ್ದೇಶಕ ಉದಯ್ ಶಂಕರ್ ಶ್ರೀವಾಸ್ತವ್ ಪ್ರಕರಣ ದಾಖಲಿಸಿದ್ರು. ಭಾರತ ಚೀನಾ ಗಡಿ ಪಡೆಗಳ ನಡುವಣ 2022ರ ಡಿಸೆಂಬರ್ 9ರ ಘರ್ಷಣೆಯ ಬಗೆಗೆ ಮಾತನಾಡುತ್ತಾ ರಾಹುಲ್ ಗಾಂಧಿಯವರು ನಮ್ಮ ಸೇನೆಯನ್ನ ಅವಮಾನಿಸಿದ್ದಾರೆ ಎಂದು ದೂರುದಾರರ ಪರ ವಕೀಲರಾದ ವಿವೇಕ್ ತಿವಾರಿ ವಾದಿಸಿದ್ರು. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Nav Bharat Circle, Mangalore.